ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ದುಬೈ ಕೊಚ್ಚಿ ಪ್ಯಾಸೆಂಜರ್ ಹಡಗು ಸೇವೆ ನವೆಂಬರ್ನಲ್ಲಿ ಆರಂಭ. 272 ಸಹಕಾರಿ ಸಂಸ್ಥೆಗಳಲ್ಲಿ ವಂಚನೆ ಪತ್ತೆ. ಸಹಕಾರ ರಿಜಿಸ್ಟರ್ ತನಿಖೆ ಬಹಿರಂಗ. ಮಂಗಳೂರು ಶೌರ್ಯ ರಥಯಾತ್ರೆ. ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯ ಉದ್ಘಾಟನೆ. ಕುಂಬಳೆ ಅಣ್ಣ ತಂಗಿಯರ ಪುತ್ರಿಯರು ನಾಪತ್ತೆ. ವಿಟ್ಲ ನಾಪತ್ತೆಯಾಗಿದ್ದ ವ್ಯಕ್ತಿಯ ಮೃತದೇಹ ಕೆರೆಯಲ್ಲಿ ಪತ್ತೆ. ವಿಟ್ಲ ಶಾಲಾ ವಿದ್ಯಾರ್ಥಿನಿಗೆ ಕಿರುಕುಳ. ಯುವಕನ ವಿರುದ್ಧ ಫಾಕ್ಸ್ ಪ್ರಕರಣ ದಾಖಲಾಗಿದೆ. ಮದ್ಯದ ನಶೆಯಲ್ಲಿ ನಡೆದ ತರ್ಕದಲ್ಲಿ ತಳ್ಳಲ್ಪಟ್ಟ ವ್ಯಕ್ತಿ ರಸ್ತೆಗೆ ಬಿದ್ದು ಮೃತ್ಯು. ವಿಶ್ವ ದಾಖಲೆಯೊಂದಿಗೆ ಮತ್ತೊಂದು ಚಿನ್ನಕ್ಕೆ ಗುರಿಯಿಟ್ಟ ಭಾರತದ ಶೂಟಿಂಗ್ ತಂಡ. ದುಬೈ ಕೊಚ್ಚಿ ಪ್ಯಾಸೆಂಜರ್ ಹಡಗು ಸೇವೆ ನವೆಂಬರ್ನಲ್ಲಿ ಆರಂಭವಾಗಲಿದ್ದು, ಅನಿವಾಸಿ ಮಲಯಾಳಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಮನೆಗೆ ಮರಳಲು ಇದು ಸಹಕಾರಿಯಾಗಲಿದೆ. ಕೇರಳ ರಾಜ್ಯ ಸರ್ಕಾರ, ಶಾರ್ಜಾ ಇಂಡಿಯನ್ ಅಸೋಸಿಯೇಷನ್, ನೋರ್ಕಾ ಅನಂತಪುರಿ ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಸಹಕಾರದಲ್ಲಿ ಈ ಹಡಗು ಸೇವೆ ಆರಂಭಗೊಳ್ಳಲಿದೆ. ಹಲವು ಬ್ಯಾಂಕ್ಗಳಲ್ಲಿ ನಡೆದಿರುವ ಹಣಕಾಸು ವಂಚನೆಗಳು ಪತ್ತೆಯಾದ ಬೆನ್ನಲ್ಲೇ ಕೇರಳದ ಸಹಕಾರಿ ವಲಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದು ಗುರುವಾರ ಮತ್ತಷ್ಟು ನಲುಗಿದೆ. ಸಹಕಾರ ಸಂಘಗಳ ನಿಬಂಧಕರು ತನಿಖಾ ವರದಿಯಲ್ಲಿ 272 ಸೊಸೈಟಿಗಳಲ್ಲಿ ವಂಚನೆ ಪತ್ತೆಯಾಗಿದೆ. ವಿಶ್ವ ಹಿಂದೂ ಪರಿಷತ್ಗೆ 60 ವರ್ಷಗಳ ಸಂಭ್ರಮದ ಹಿನ್ನೆಲೆ ಭಾರತದಲ್ಲಿ ಶೌರ್ಯ ಜಾಗರಣ ರಥಯಾತ್ರೆಯನ್ನು ಬಜರಂಗ ದಳ ಆಯೋಜಿಸಿದೆ. ಕರ್ನಾಟಕದಲ್ಲೂ ಚಿತ್ರದುರ್ಗದಿಂದ ಕರಾವಳಿ ಜಿಲ್ಲೆಗೆ ಶೌರ್ಯ ರಥ ಯಾತ್ರೆ ಹಮ್ಮಿಕೊಂಡಿದ್ದು, ಸೆಪ್ಟೆಂಬರ್ 24ರಂದು ಚಿತ್ರದುರ್ಗದಿಂದ ಹೊರಟ ರಥಯಾತ್ರೆ ಅಕ್ಟೋಬರ್ 9ರಂದು ಮಂಗಳೂರು ಪ್ರವೇಶಿಸಲಿದೆ. ಈ ಹಿನ್ನೆಲೆಯಲ್ಲಿ ಬೃಹತ್ ಶೋಭಾಯಾತ್ರೆ ಮತ್ತು ಸಾರ್ವಜನಿಕ ಸಭೆಯನ್ನು ಮಂಗಳೂರಿನಲ್ಲಿ ಆಯೋಜಿಸಲಾಗಿದ್ದು, ಈ ರಥಯಾತ್ರೆಯ ಪ್ರಯುಕ್ತ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯವನ್ನು ನಗರದಲ್ಲಿ ಆರಂಭಿಸಿದ್ದು, ಇದರ ಉದ್ಘಾಟನೆ ಗುರುವಾರ ನಡೆಯಿತು. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಮಂಗಳೂರು ಮಹಾನಗರದ ಸಹ ಸಂಘ ಚಾಲಕರಾದ ಸುನಿಲ್ ಆಚಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಅಣ್ಣ ತಂಗಿಯರ 2 ಹೆಣ್ಣು ಮಕ್ಕಳು ನಾಪತ್ತೆಯಾದ ಘಟನೆ ಕುಂಬಳೆಯಲ್ಲಿ ನಡೆದಿದ್ದು, ಕುಂಬಳೆ ಹಾಗೂ ಮಂಜೇಶ್ವರ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. 15ರ ಹರೆಯದ ಹಾಗೂ 22ರ ಹರೆಯದ ಹೆಣ್ಮಕ್ಕಳು ನಿಗೂಢವಾಗಿ ನಾಪತ್ತೆಯಾದವರು. ಸೆಪ್ಟೆಂಬರ್ 24ರಂದು ಬರ್ಕಾಡಿ ನಿವಾಸಿ 15ರ ಹರೆಯದ ಬಾಲಕಿಯ ಹೆತ್ತವರು ಉಳ್ಳಾಲದಲ್ಲಿ ನಡೆದಿದ್ದ ವಿವಾಹಕ್ಕೆ ತೆರಳಿದ್ದರು. 2 ಹೆಣ್ಮಕ್ಕಳ ಸಹಿತ 4 ಮಕ್ಕಳು ಮನೆಯಲ್ಲಿ ಉಳಿದುಕೊಂಡಿದ್ದರು. ಸಂಜೆ ಮನೆಗೆ ಹೆತ್ತವರು ವಾಪಸ್ಸಾದಾಗ ಮಗಳು ನಾಪತ್ತೆಯಾಗಿದ್ದಳು. ಉಳಿದ ಮಕ್ಕಳಲ್ಲಿ ಪ್ರಶ್ನಿಸಿದಾಗ ಬಾಲಕಿ ಮುಟ್ಟಂಗೆ ತೆರಳಿರುವುದಾಗಿ ತಿಳಿಸಿದ್ದಾರೆ. ಬಾಲಕಿಯ ತಂದೆ ಮುಟ್ಟಂನಲ್ಲಿರುವ ಸಹೋದರಿಯರ ಮನೆಗೆ ಕರೆ ಮಾಡಿ ವಿಚಾರಿಸಿದಾಗ ತನ್ನ 22ರ ಹರೆಯದ ಯುವತಿಯು ನಾಪತ್ತೆಯಾಗಿದ್ದಾಳೆಂದು ತಿಳಿಸಿದ್ದಾರೆ. ಈ 2 ಜೊತೆಯಾಗಿ ಹೋಗಿರಬಹುದೆಂದು ಶಂಕಿಸಿ ಹಲವೆಡೆ ಹುಡುಕಾಡಿದರೂ ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಮಂಜೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ನಾಪತ್ತೆಯಾಗಿದ್ದ ವ್ಯಕ್ತಿಯ ಮೃತದೇಹ ತೋಟದ ಕೆರೆಯಲ್ಲಿ ಪತ್ತೆಯಾದ ಘಟನೆ ವಿಟ್ಲ ಪುಣಚ ಗ್ರಾಮದ ಮಲೆತಡ್ಕದಲ್ಲಿ ನಡೆದಿದೆ. ಪುಣಚ ಗ್ರಾಮದ ಮಲೆತಡ್ಕ ನಿವಾಸಿ ಜಯರಾಮ್ ಭಟ್ ಮೃತಪಟ್ಟವರು. ಜಯರಾಮ್ ಭಟ್ ರವರು ಬುಧವಾರ ಬೆಳಗ್ಗೆ ಮಗುವನ್ನು ಶಾಲೆಗೆ ಬಿಟ್ಟು ಬಳಿಕ ವಾಪಸ್ ಮನೆಗೆ ಹೋಗಿರಲಿಲ್ಲ. ಹೀಗಾಗಿ ಮನೆಯವರು ಸುತ್ತಮುತ್ತ ಹುಡುಕಾಡಿದರೂ ಪತ್ತೆಯಾಗಿರಲಿಲ್ಲ. ನಿನ್ನೆ ಅವರ ಮೃತದೇಹ ಕೆರೆಯಲ್ಲಿ ಪತ್ತೆಯಾಗಿದೆ. ವಿಟ್ಲ ಠಾಣಾ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ನಡೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿಗೆ ಕಾಡಾನೆ ದಾಳಿ ನಡೆಸಿದ ಪರಿಣಾಮ ಗಂಭೀರ ಗಾಯಗೊಂಡ ಘಟನೆ ಕಡಬ ತಾಲೂಕಿನ ಮರ್ದಳ ಸಮೀಪದ ಸುಳ್ಯ ಎಂಬಲ್ಲಿ ಗುರುವಾರದಂದು ರಾತ್ರಿ ಸಂಭವಿಸಿದೆ. ಕಾಡಾನೆ ತುಳಿತಕ್ಕೊಳಗಾದವರನ್ನು ನೆಲ್ಯಾಡಿ ನಿವಾಸಿ ಚೋಮ ಎಂದು ಗುರುತಿಸಲಾಗಿದೆ. ಗಂಭೀರ ಗಾಯಗೊಂಡ ಇವರನ್ನು ಪುತ್ತೂರಿನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಕೈದಿಯ ತಪಾಸಣೆ ವೇಳೆ ಕೊಲೆಗೀಡಾದ ಡಾಕ್ಟರ್ ವಂದನಾ ದಾಸಳ ಹತ್ಯೆ ಪ್ರಕರಣದಲ್ಲಿ ಪೊಲೀಸರಿಂದ ಗಂಭೀರ ದುರ್ವರ್ತನೆ ಕಂಡುಬಂದಿದೆ. ದಾಳಿಯ ವೇಳೆ ಪೊಲೀಸರು ತಮ್ಮ ರಕ್ಷಣೆಗಾಗಿ ಪಲಾಯನಗೈದಿದ್ದಾರೆ. 2 ಎಎಸ್ಐಗಳ ವಿರುದ್ಧ ತನಿಖೆಗೆ ಆದೇಶ ಹೊರಡಿಸಲಾಗಿದೆ.
ಶಾಲಾ ವಿದ್ಯಾರ್ಥಿನಿಯೊಬ್ಬಳನ್ನು ಹಿಂಬಾಲಿಸಿ ಕಿರುಕುಳ ನೀಡಿದ ಯುವಕನ ವಿರುದ್ಧ ವಿಟ್ಲ ಠಾಣೆಯಲ್ಲಿ ಫಾಕ್ಸ್ ಪ್ರಕರಣ ದಾಖಲಾಗಿದೆ. ಪೆರುವಾಯಿ ಮೂಲದ ಯುವಕನೋರ್ವ ಕೇಪು ಗ್ರಾಮದ 9ನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳನ್ನು ಹಲವು ದಿನಗಳಿಂದ ಹಿಂಬಾಲಿಸುತ್ತಿದ್ದು ಮೊಬೈಲ್ ನಂಬರ್ ನೀಡುವಂತೆ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಇತ್ತೀಚೆಗೆ ಶಾಲೆ ಸಮೀಪ ಬಂದು ಬಾಲಕಿಯನ್ನು ಬೈಕ್ನಲ್ಲಿ ಕೂರುವಂತೆ ಹೇಳಿದ್ದು ಈ ಎಲ್ಲಾ ವಿಚಾರವನ್ನು ಬೇರೆ ಕಡೆ ಹೇಳಬಾರದೆಂದು ಬೆದರಿಸಿದ್ದಾನೆ. ಇದರಿಂದ ಭಯಗೊಂಡ ಬಾಲಕಿ ಶಾಲೆಯ ಶಿಕ್ಷಕರಲ್ಲಿ ತಿಳಿಸಿದ್ದು ಅವರು ಪೋಷಕರಿಗೆ ಮಾಹಿತಿ ತಿಳಿಸಿದ್ದು ಈ ಹಿನ್ನೆಲೆಯಲ್ಲಿ ಠಾಣೆಗೆ ದೂರು ನೀಡಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವತಿಯಿಂದ ಕೇರಳ ಸುಭಿಕ್ಷಾ ಪದ್ಧತಿ ಅಡಿಯಲ್ಲಿ ಇಂದು ಕೋಳಿ ವಿತರಿಸಲಾಯಿತು. 4,20,000 ರೂಪಾಯಿ ವೆಚ್ಚದ ಈ ಯೋಜನೆಯಲ್ಲಿ 700 ಕುಟುಂಬಗಳಿಗೆ ತಲಾ 5 ಮೊಟ್ಟೆ ಕೋಳಿಗಳನ್ನು ವಿತರಿಸುವ ಯೋಜನೆಯಾಗಿದೆ. ಪ್ರಥಮ ಹಂತದಲ್ಲಿ ಇಂದು 360 ಜನರಿಗೆ ಕೋಳಿ ವಿತರಿಸಿದ್ದು ಮುಂದಿನ ತಿಂಗಳು 4ನೇ ತಾರೀಕಿಗೆ ಬಾಕಿ 340 ಜನರಿಗೆ ವಿತರಿಸಲಾಗುವುದು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನೋ ಮೊಂತೇರೋ ಮಾತನಾಡಿ, ಕಳೆದ 3 ವರ್ಷಗಳಿಂದ ಈ ಯೋಜನೆಯನ್ನು ನಡೆಸಿಕೊಂಡು ಬಂದಿದ್ದು ಪ್ರತಿ ಕುಟುಂಬದ ಆದಾಯ ಹೆಚ್ಚಿಸುವ ಮತ್ತು ಆಹಾರ ಒದಗಿಸುವ ಮಹತ್ತರ ಉದ್ದೇಶವನ್ನು ಇಟ್ಟುಕೊಂಡು ಈ ಯೋಜನೆಯನ್ನು ಆರಂಭಿಸಲಾಗಿದೆ ಎಂದರು. 700 ಮನೆಗಳಿಗೆ 700 ಕುಟುಂಬದವರಿಗೆ 5ರಂತೆ ಕೋಳಿಗಳನ್ನು ಕೊಡುವಂಥ ವ್ಯವಸ್ಥೆ, ಕೋಳಿ ಮರಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿ ಉದ್ದೇಶ ಏನು ಅಂತ ಹೇಳಿದರೆ ಅವರಿಗೆ ಆದಾಯ ಹೆಚ್ಚಾಗಬೇಕು ಅಥವಾ ಹಾಗೆಯೇ ಆಹಾರ ಒದಗಿಸಿಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಯೋಜನೆ ನಂಬಿಕೊಂಡಂಥದ್ದು. ಈ ಯೋಜನೆ ಸತತವಾಗಿ 3 ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಈ ವರ್ಷ ಸಮೇತ ಇವತ್ತು ನಾವು ಪ್ರತಿಯೊಂದು ಮನೆ ಅಂದರೆ ಸಾಧಾರಣ 7 ಕುಟುಂಬಗಳಿಗೆ ಕೋಳಿಯನ್ನು ವಿತರಣೆ ಮಾಡ್ತಾ ಇದ್ದೇವೆ. ಇವತ್ತಿನ ಮೇನ್ ಕಾರ್ಯಕ್ರಮ ಮಳೆಯ ನಡುವೆ ಸುಭಿಕ್ಷಾ ಕೇರಳ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಈ ಯೋಜನೆ ಸತತವಾಗಿ ಈಗ 3ನೇ ವರ್ಷ ನಡೀತಾ ಇರುವಂಥದ್ದು. ಅದರಲ್ಲಿ ಸುಮಾರು 700 ಜನರಿಗೆ ಒಬ್ಬನಿಗೆ 5 ಕೋಳಿಯಂತೆ ಒಟ್ಟು 4,20,000 ರೂಪಾಯಿಯ ಪ್ರಾಜೆಕ್ಟ್ ಇದು. ಇದರಲ್ಲಿ 360 ಜನರಿಗೆ ಇವತ್ತು ಕೊಡ್ತಾ ಇದ್ದೇವೆ. ಬಾಕಿ 340 ಜನರಿಗೆ 4ನೇ ತಾರೀಕಿಗೆ ಕೋಳಿಯನ್ನು ಉಚಿತವಾಗಿ ಕೊಡಲಿಕ್ಕಾಗ್ತದೆ. ಪರುತ್ತಿಚಾಲ್ ನಿವಾಸಿ ಕೇಳಪ್ಪನ್ ಅವರ ಪುತ್ರ ಪರುತ್ತಿಚಾಲ್ನ ವೆಲ್ಡಿಂಗ್ ಕಾರ್ಮಿಕರಾಗಿದ್ದ 54 ವರ್ಷದ ಎಂವಿ ಬಾಲಕೃಷ್ಣನ್ ತಲೆಗೆ ಗಂಭೀರ ಹೊಡೆತದ ಗಾಯದಿಂದ ಸಾವಿಗೀಡಾದ ಘಟನೆಗೆ ಸಂಬಂಧಿಸಿ ಅಳಿಯ ರಾಜೇಶ್ನನ್ನು ಚಂದೇರಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯನ್ನು ಹೊಸದುರ್ಗ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಮದ್ಯದ ನಶೆಯಲ್ಲಿ ಇಬ್ಬರ ನಡುವೆ ಉಂಟಾದ ತರ್ಕದಲ್ಲಿ ತಲ್ಲಲ್ಪಟ್ಟ ವ್ಯಕ್ತಿ ರಸ್ತೆಗೆ ಬಿದ್ದು ಗಂಭೀರ ಗಾಯಗೊಂಡು ಮೃತಪಟ್ಟ ಘಟನೆ ಕಾಸರಗೋಡಿನಲ್ಲಿ ನಡೆದಿದೆ. ಕೇಳುಗುಡ್ಡೆ ಅಯ್ಯಪ್ಪ ನಗರದ ಸದಾನಂದ ಮೃತ ವ್ಯಕ್ತಿ. ಮದ್ಯ ಸೇವಿಸುತ್ತಿದ್ದಾಗ ಉಂಟಾದ ವಾಗ್ವಾದದಲ್ಲಿ ನೆರೆಮನೆಯ ವ್ಯಕ್ತಿ ಸೂರಜ್ ಎಂಬುವರು ಸದಾನಂದನನ್ನು ತಳ್ಳಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಸೂರಜ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತಿನಲ್ಲಿ ಇಂದು ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ಜರುಗಿತು. ಸ್ವಚ್ಛತೆಯೇ ಸೇವೆ ಅನ್ನೋ ಈ ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷರು, പഞ്ചായത്ത് സദസ്യರು ಮತ್ತು ಎಲ್ಲ ಪೌರ ಕಾರ್ಮಿಕರು ഭാഗിയാಗಿದ್ದರು. MIS നമ്മളത് പരിഹരിക്കുകയും എങ്ങനെയാണോ അത് പരിഹരിക്കാൻ വേണ്ടി പറ്റുന്നത് ആ രീതിയിൽ സാമ്പത്തിക ദുരുപയോഗം എന്നെല്ലാം പറഞ്ഞാൽ കയ്യിൽ നിന്ന് പൈസ കിടക്കണം എന്നാണ് അതിൻ്റെ അർത്ഥം. അപ്പോൾ അതിന് ചെയ്യാൻ പറ്റുന്ന പ്രവൃത്തികൾ അത് ചെയ്തുകൊണ്ട് അതിന് പിന്നെ സാമ്പത്തിക ബാധ്യതയില്ലാതെ എങ്ങനെ ചെയ്യാമെന്നൊക്കെ ഇവിടെ ചർച്ച ചെയ്യണം. അതിൻ്റെ ATR ആക്ഷൻ ടേക്കൺ റിപ്പോർട്ട് കൊടുക്കണം. ഇത്രയും കാര്യങ്ങളാണ് ഇപ്പം പറയാനില്ല. ബാക്കി എന്തെങ്കിലും സംശയം ഉണ്ടെങ്കിൽ പറയാം. ತುಳು ರಂಗಭೂಮಿಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುತ್ತಿರುವಂತಹ ಸಂಸ್ಥೆ ತುಳುವೆರ ಉಡಲ್ ಜೋಡ್ಕಲ್ಲು ಈ ವರ್ಷದ ನೂತನ ನಾಟಕ ತನಿಯಜ್ಜೆ ಇದರ ಶುಭ ಮುಹೂರ್ತ ಕಾರ್ಯಕ್ರಮ ತೊಕ್ಕೋಟು ಕ್ಲಿಕ್ ಹಾಲ್ನಲ್ಲಿ ನೆರವೇರಿತು. ತುಳು ರಂಗಭೂಮಿಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುತ್ತಿರುವಂತಹ ಸಂಸ್ಥೆ ತುಳುವೆರ ಉಡಲ್ ಜೋಡ್ಕಲ್ ಈ ವರ್ಷದ ನೂತನ ನಾಟಕ ತನಿಯಜ್ಜೆ ಇದರ ಶುಭ ಮುಹೂರ್ತ ಕಾರ್ಯಕ್ರಮ
ತುಕ್ಕೋಟು ಕ್ಲಿಕ್ ಹಾಲ್ನಲ್ಲಿ ನೆರವೇರಿತು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಲಕುಮಿ ತಂಡದ ಲಯನ್ ಕಿಶೋರ್ ಡಿ ಶೆಟ್ಟಿ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆಶಿಸಿದರು. ರಂಗವಿದಾತ BS ಕರ್ಕೇರ ರಚನೆಯ ರಂಗ ಭಾರ್ಗವ ಜೀವನ್ ಉಲ್ಲಾಲ ನಿರ್ದೇಶನದಲ್ಲಿ ಗಡಿನಾಡ ಕೇಸರಿ ಸುರೇಶ್ ಶೆಟ್ಟಿ ಜೋಡ್ಕಲ್ ಇವರ ಸಾರಥ್ಯದಲ್ಲಿ ತನಿಯಜ್ಜೆ ನಾಟಕ ಇದರ ಶುಭ ಮುಹೂರ್ತವು ಫ್ರೆಂಡ್ಸ್ ಕ್ಲಬ್ ಜೋಡ್ಕಲ್ಲು ಇದರ ಗೌರವ ಅಧ್ಯಕ್ಷರಾದ ದಯಾನಂದ್ ಮಾಡ ಇವರ ಅಧ್ಯಕ್ಷತೆಯಲ್ಲಿ ನೆರವೇರಿತು. ಖ್ಯಾತ ನಾಟಕ ರಚನೆಕಾರ ನವೀನ್ ಶೆಟ್ಟಿ ಅಲಕೆ, ಪ್ರಖ್ಯಾತ ಚಲನಚಿತ್ರ ಹಾಗೂ ರಂಗನಟ ಉಮೇಶ್ ಮಿಜಾರು ಮತ್ತಿತರ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಹ್ಯಾಂಗ್ಝೂ ಇಲ್ಲಿ ನಡೆಯುತ್ತಿರುವ 19ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. 50 ಮೀಟರ್ ರೈಫಲ್ ವಿಭಾಗದ ಶೂಟಿಂಗ್ ಕ್ರೀಡೆಯಲ್ಲಿ ಭಾರತ ತಂಡವು ಚಿನ್ನಕ್ಕೆ ಗುರಿಯಿಟ್ಟಿದೆ. ಶುಕ್ರವಾರ ಐಶ್ವರಿ ಥೋಮಸ್, ಸ್ವಪ್ನಿಲ್ ಕುಸಾಲೆ ಮತ್ತು ಅಖಿಲ್ ಶೆರಾನ್ ಅವರ 50 ಮೀಟರ್ ರೈಫಲ್ 3PS ಪುರುಷರ ತಂಡವು ಹೊಸ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದುಕೊಂಡಿತು. ಏಷ್ಯನ್ ಗೇಮ್ಸ್ 2023ರಲ್ಲಿ ಭಾರತಕ್ಕೆ ಶೂಟಿಂಗ್ನಲ್ಲಿ ಇದು 15ನೇ ಪದಕ ಮತ್ತು 7ನೇ ಚಿನ್ನವಾಗಿದೆ. ಕಲೆ ಅನ್ನುವಂಥದ್ದು ಎಲ್ಲರಿಗೂ ಒಲಿದು ಬರುವುದಿಲ್ಲ. ಕಣ್ಣಿಂದ ಕಂಡದ್ದನ್ನು ಅನುಕರಿಸಿ ಸ್ವಾಯತ್ತ ಮಾಡುವುದು ಕೂಡ ಒಂದು ರೀತಿಯ ಕಲೆ. ಆದರೆ ಕೆಲವೊಂದು ಬಾರಿ ಅದಕ್ಕೆ ಬೇಕಾದ ಉಪಕರಣಗಳು ಇರುವುದಿಲ್ಲ. ಇರುವುದನ್ನೇ ಉಪಕರಣಗಳನ್ನಾಗಿಸಿ ತಮ್ಮ ಕಲೆಯನ್ನು ಪ್ರಸ್ತುತಪಡಿಸುವ ಬಾಲಕರ ವಿಡಿಯೋ ಇಂದಿನ ವೈರಸ್ ಸೆಗ್ಮೆಂಟ್ ಅಲ್ಲಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.